ಹಿಜಾಬ್ ಕೇಸರಿ ಶಾಲು ವಿವಾದ ಇದೀಗ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಾ ಇದೆ. ತ್ರಿಸದಸ್ಯ ಪೀಠ ವಾದವನ್ನು ಆಲಿಸ್ತಾ ಇದೆ. ನಿನ್ನೆಯಿಂದ ಇವತ್ತಿಗೆ ವಾದ ಮುಂದೂಡಿಕೆಯಾಗಿದೆ. ಇದರ ಮಧ್ಯೆ ಕಾಪುವಿನ ಫಕೀರ್ನಕಟ್ಟೆ ಉರ್ದು ಪ್ರೌಢಶಾಲೆಯಲ್ಲಿ ಒಂದು ಚರ್ಚೆ ನಡೆದಿದೆ ಇವತ್ತು. ಇಲ್ಲಿ 99% ಮುಸಲ್ಮಾನ ವಿದ್ಯಾರ್ಥಿಗಳಿದ್ದಾರೆ. ಅವರು ಹಿಜಾಬ್ ಹಾಕಿ ಶಾಲೆಗೆ ಬಂದಿದ್ದಾರೆ. ಆದರೆ ಇದಕ್ಕೆ ಅವಕಾಶ ಇಲ್ಲ ಎನ್ನುವುದನ್ನು ಕಾಪು ತಹಶೀಲ್ದಾರ್ ಶ್ರೀನಿವಾಸ ಮೂರ್ತಿ ಕುಲಕರ್ಣಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಸುಮಾರು 165 ವರ್ಷ ಇತಿಹಾಸವಿರುವಂತಹ ಶಾಲೆ, ಸರ್ಕಾರದ ಆದೇಶವನ್ನು ಪೋಷಕರಿಗೆ ಶಿಕ್ಷಕರು ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಈ ಒಂದು ವಿಚಾರವನ್ನು ತಿಳಿದಂತಹ ಸಾರ್ವಜನಿಕರು ಶಾಲೆ ಸುತ್ತ ಸೇರಿದ್ರು. ಬಹಳಷ್ಟು ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಆದರೆ ಶ್ರೀನಿವಾಸ ಮೂರ್ತಿ ಅವರು ಹೇಳೋ ಪ್ರಕಾರ ಯಾವುದೇ ಗೊಂದಲಕ್ಕೆ ಆಸ್ಪದ ಇಲ್ಲ. ಪೋಷಕರು ಮತ್ತು ಶಿಕ್ಷಕರ ಜೊತೆ ಮಾತನಾಡಿದ್ದೇನೆ. ಎಲ್ಲ ಪೋಷಕರ ಅಭಿಪ್ರಾಯ ಸಂಗ್ರಹಿಸಲು ಸೂಚಿಸಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದೆ. ಈ ಬಗ್ಗೆ ಶ್ರೀನಿವಾಸ ಮೂರ್ತಿ ಕುಲಕರ್ಣಿ ತಮ್ಮ ಪ್ರತಿಕ್ರಿಯೆಯನ್ನು ಹೇಳಿದ್ದಾರೆ. ಹಿಜಾಬಾಕಿ ಇಜ್ಜತ್ತಲ್ಲಿ ಹೋದ್ರೆ ಇವರಿಗೆ ಜಾಸ್ತಿ ಆಗ್ತದೆ ಅಂತ ಅನ್ಸುತ್ತೆ. ಏನ್ ಬೇಡದೇನು ಕೆಲಸ ಮಾಡೋದಿಲ್ಲಲ್ಲ, ಯಾರಿಗೂ ಡಿಸ್ಟರ್ಬ್ ಮಾಡೋದಿಲ್ಲ. ತಲೆ ಶಾಲಿಂದ ನೋಟ್ಸ್ ಬರೀತಾರಾ? ಕೈಯಿಂದ ಅಲ್ವಾ ಬರೀದು? ಆಗಿರ್ಬೇಕಾದ್ರೆ ಯಾಕೆ ಅವ್ರು ಹೀಗೆ ಮಾಡ್ತಾ ಇದ್ದಾರೆ? ಮಕ್ಕಳನ್ನು ಓದಿ ನೀವು ಉದ್ಧಾರ ಆಗಿ ಅಂತ ಹೇಳೋದ್ಬಿಟ್ಟು ನೀವು ರಿಲಿಜನ್ ಅಂತ ಬೇರೆ ಬೇರೆ ಧರ್ಮ ಅಂತ ಹೇಳ್ಬಿಟ್ಟು ಸಾಯಿರಿ ಅಂತ ನೋಡ್ಕೋತಿದಾರ. ಹಿಜಾಬಾಕಿ ಇಜ್ಜತ್ತಲ್ಲಿ ಹೋದ್ರೆ ಇವರಿಗೆ ಜಾಸ್ತಿ ಆಗ್ತದೆ. ಅಲ್ಲ, ನಮ್ದು ಮಕ್ಕಳಿಗೆ ಇವತ್ತು ಎಕ್ಸಾಮ್, ನಿನ್ನೆ ಎಕ್ಸಾಮ್ ಇತ್ತು, ಇವತ್ತು ಎಕ್ಸಾಮ್. ನಾವು ಕಳಿಸ್ಲಿಲ್ಲ. ನಾವು ಎಕ್ಸಾಮ್ ಹೋದ್ರು ಪರವಾಗಿಲ್ಲ, ನಾವು ಶಾಲೆ ಕಳಿಸಲ್ಲ. ಅವರು ಲೆಸನ್ ಮಾಡ್ಬೇಕಾದ್ರೆ ಅವರಿಗೆ ಗೊತ್ತುಂಟು ಏನೆಲ್ಲ ಹೇಳಿದ್ದಾರೆ. ಇಲ್ಲ, ಕೊಡ್ಲಿಲ್ಲ. ಇಲ್ಲ ಇಲ್ಲ, ನಿನ್ನೆ ರಿವಿಷನ್ ಮಾಡ್ತಾ ಇದ್ದಾರೆ ಅಂತೆ. ಬೇರೆ ಮಕ್ಕಳಿಗೆ ರಿವಿಷನ್ ಮಾಡ್ತಾ ಇದ್ರು. ಈ ಮಕ್ಕಳನ್ನು ಒಂದು ರೂಮಲ್ಲಿ ಹಾಕಿ ಈ ಕೊರೋನಾ ಪೇಷಂಟ್ ಅನ್ನು ಹೇಗೆ ಕುತ್ಕೊಳಿಸ್ತಾರೆ ಆ ತರ ಕುತ್ಕೊಳಿಸಿದಾರಂತೆ. ಪರವಾಗಿಲ್ಲ, ನಮ್ಗದು ಹಾಗೆ ಕುತ್ಕೊಳಿಸಿದ್ರು ಅವ್ರು ಪರವಾಗಿಲ್ಲ. ನಾವು ಶಾಲೆಗೆ ಕಳಿಸಲ್ಲ. ಇವತ್ತು ಏನಾಗಿದೆ? ಅಲ್ಲ, ನಮ್ದು ಮಕ್ಕಳಿಗೆ ಈ ದಿನ ಅವರು ಇಲ್ಲಿ ಎಷ್ಟು ಜನ ಎಕ್ಸಾಮ್ ಬರ್ದಿದ್ದಾರೆ, ಬರ್ದಿಲ್ಲ, ಎಲ್ಲರೂ ಬರ್ದಿದ್ದಾರೆ. ಅಲ್ಲ, ಈಗ ಹಿಜಾಬ್ ಹಾಕಿದ್ದಾರೆ ಈ ದಿನ ಅವರು ಹಿಜಾಬಾಕಿ ಇಜ್ಜತ್ತಲ್ಲಿ ಹೋದ್ರೆ ಇವರಿಗೆ ಜಾಸ್ತಿ ಆಗ್ತದೆ ಅಂತ ಅನ್ಸುತ್ತೆ. ಏನ್ ಬೇಡದೇನು ಕೆಲಸ ಮಾಡೋದಿಲ್ಲಲ್ಲ, ಯಾರಿಗೂ ಡಿಸ್ಟರ್ಬ್ ಮಾಡೋದಿಲ್ಲ. ತಲೆ ಶಾಲಿಂದ ನೋಟ್ಸ್ ಬರೀತಾರಾ? ಕೈಯಿಂದ ಅಲ್ವಾ ಬರೀದು? ಆಗಿರ್ಬೇಕಾದ್ರೆ ಯಾಕೆ ಅವ್ರು ಹೀಗೆ ಮಾಡ್ತಾ ಇದ್ದಾರೆ? ಮಕ್ಕಳನ್ನು ಓದಿ ನೀವು ಉದ್ಧಾರ ಆಗಿ ಅಂತ ಹೇಳೋದ್ಬಿಟ್ಟು ನೀವು ರಿಲಿಜನ್. ಕಾಪು ತಾಲೂಕಿನ ಮಲ್ಲಾರ್ ಗ್ರಾಮ ಇಲ್ಲಿರುವಂತಹ ಒಂದು ಪ್ರೌಢಶಾಲೆ. ಇದು ಸರ್ಕಾರಿ ಸಂಯುಕ್ತ ಉರ್ದು ಪ್ರೌಢಶಾಲೆಯಲ್ಲಿ ಈ ಒಂದು ಚರ್ಚೆ ನಡೆದಿದೆ. ಕಾಪು ತಾಲೂಕಿನ ಫಕೀರನಕಟ್ಟೆ ಎಂಬಲ್ಲಿರುವಂತಹ ಪ್ರೌಢಶಾಲೆ. ಇದರಲ್ಲಿ 99% ಮುಸಲ್ಮಾನ ವಿದ್ಯಾರ್ಥಿಗಳಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಹಿಜಾಬ್ ಹಾಕೊಂಡು ಬಂದಿದ್ರು. ಈ ಸಂದರ್ಭದಲ್ಲಿ ಇವರಿಗೆ ಹಿಜಾಬ್ಗೆ ಅನುಮತಿಯನ್ನ ನೀಡಿಲ್ಲ. ಒಂದಷ್ಟು ಚರ್ಚೆಯ ವಾತಾವರಣ ಅಲ್ಲಿ ಆಗಿದೆ. ಒಂದೆಡೆಯಿಂದ ಪರೀಕ್ಷೆ ಕೂಡ ನಡೀತಾ ಇದೆ. ಈ ಒಂದು ಶಾಲೆಗೆ 165 ವರ್ಷಗಳ ಇತಿಹಾಸ ಇದೆ. ಇದನ್ನ ಗಮನಿಸಿದಂತಹ ತಹಶೀಲ್ದಾರ್ ಅವರು ಸ್ಥಳಕ್ಕೆ ಆಗಮಿಸಿದ್ರು. ಕಾಪು ತಹಶೀಲ್ದಾರ್ ಶ್ರೀನಿವಾಸ ಮೂರ್ತಿ ಕುಲಕರ್ಣಿ. ಆದರೆ ಅವರು ಹೇಳೋ ಪ್ರಕಾರ ಯಾವುದೇ ಗೊಂದಲಕ್ಕೆ ಆಸ್ಪದ ಇಲ್ಲ. ಪೋಷಕರು ಮತ್ತು ಶಿಕ್ಷಕರ ಜೊತೆ ಮಾತನಾಡಿದ್ದೇನೆ. ಎಲ್ಲ ಪೋಷಕರ ಅಭಿಪ್ರಾಯ ಸಂಗ್ರಹಿಸಲು ಸೂಚಿಸಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದರು. ಈ ಒಂದು ವಿಚಾರದ ಬಗ್ಗೆ ನಮ್ಮ ಜೊತೆಗೆ ಮಾಹಿತಿಯನ್ನು ನೀಡಲಿದ್ದಾರೆ. ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಕಾಪು ಪ್ರತಿನಿಧಿ ಸಂತೋಷ್ ಅವರು. ಅವರನ್ನು ಮಾತಾಡ್ಸೋಣ. ನಮಸ್ಕಾರ ಸಂತೋಷ್ ಅವರೇ. ನಮಸ್ತೆ. ಏನಾಗಿತ್ತು ಬೆಳಿಗ್ಗೆ ವಿಚಾರಗಳಲ್ಲಿ ಹೇಳಿ. ಮಲ್ಲಾರು ಸರ್ಕಾರಿ ಉರ್ದು ಸಂಯುಕ್ತ ಪ್ರೌಢಶಾಲೆಯಲ್ಲಿ
ಇವತ್ತು ನಿನ್ನೆ ವಿವಾದ ಇದು. ನಿನ್ನೆ 20 ಮಂದಿ ಮಕ್ಕಳು ಸ್ಕಾರ್ಫ್ ಹಾಕೊಂಡು ಬಂದಿದ್ರಂತೆ. ಓಕೆ. ಅದನ್ನು ಅಲ್ಲಿಯ ಮುಖ್ಯೋಪಾಧ್ಯಾಯಿನಿಯವರು ಸ್ಕಾರ್ಫ್ ಹಾಕೊಂಡು ಬರ್ಲಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನ ಬೇರೆ ಕ್ಲಾಸ್ ಅಲ್ಲಿ ಕುತ್ಕೊಳ್ಳಿಸಿ ತರಗತಿಯನ್ನ ಮಾಡಿದ್ದಾರೆ. ಓಕೆ. ಅದನ್ನು ವಿರೋಧಿಸಿ ಇವತ್ತು ಆ ಮಕ್ಕಳು ಇವತ್ತು ಶಾಲೆಗೆ ಬರ್ಲಿಕ್ಕೆ ನಿರಾಕರಿಸಿದ್ದಾರೆ. ಓಕೆ. ಆ ವಿವಾದಕ್ಕೆ ಸಂಬಂಧಪಟ್ಟವರ ಪೋಷಕರು ಇವತ್ತು ಶಾಲೆಗೆ ಬಂದಿದ್ದಾರೆ. ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ. ಅವ್ರ ಪೋಷಕರು ಮಹಿಳಾ ಪೋಷಕರು ಹೇಳ್ತಾ ಇದ್ರು, ನಮ್ಮ ಮಕ್ಕಳಿಗೆ ಹಿಜಾಬ್ ಹಾಕೊಂಡೇ ಬಂದು ತರಗತಿಯಲ್ಲಿ ಪಾಠ ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಬೇರೆ ಬೇರೆ ರೀತಿಯಲ್ಲಿ ವಿಂಗಡಣೆ ಮಾಡಿ ಮಕ್ಕಳನ್ನ ಕುತ್ಕೊಳ್ಳಿಸಬಾರ್ದು ಅಂತ ಮಹಿಳಾ ಪೋಷಕರು ಒತ್ತಾಯಿಸಿದ್ದಾರೆ. ಅದರ ಜೊತೆಗೆ ಕೆಲವೊಂದು ಪುರುಷ ಪೋಷಕರು ಹೇಳಿದ್ದಾರೆ, ಈ ಶಾಲೆಯಲ್ಲಿ ಮೊದಲಿಂದಲೂ ಕೂಡ ಸಮವಸ್ತ್ರದ ಶಾಲ್ ಅನ್ನ ತಲೆಗೆ ಹಾಕೊಂಡು ಬರ್ತಾ ಇದ್ರು. ಅದೇ ರೀತಿ ಮಕ್ಕಳಿಗೆ ಸಮವಸ್ತ್ರದ ಶಾಲ್ ಅನ್ನ ತಲೆಗೆ ಸುತ್ತಕೊಂಡು ಬರ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಪುರುಷ ಪೋಷಕರು ಅವರಿಗೆ ಒತ್ತಾಯವನ್ನ ಮಾಡಿದ್ದಾರೆ. ಇಲ್ಲಿ ಎಕ್ಸಾಮ್ ಏನಾದ್ರು ಆಗ್ತಾ ಇದೆ ಅಲ್ಲಿ ಎಕ್ಸಾಮ್ ಆಗ್ತಾ ಇದೆ. ಎಕ್ಸಾಮ್ಗೆ ಎಲ್ಲರೂ ಕೂಡ ಮಕ್ಕಳಿಗೆ ಕೂಡ ಏನು ಈ ಹಿಜಾಬ್ ಇದ್ರು ಕೂಡ ಎಲ್ಲ ಮಕ್ಕಳಿಗೆ ಕೂಡ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಕೊಡಲಾಗಿದೆ ಅಂತ ಅಲ್ಲಿ ನಮ್ಮ ಕಾಪು ತಹಶೀಲ್ದಾರ್ ಅವರು ಶ್ರೀನಿವಾಸ ಮೂರ್ತಿ ಕುಲಕರ್ಣಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಓಕೆ. ಬಹುಶಃ ಇವತ್ತಿಗೆ ಪೋಷಕರ ಒಂದು ಅಭಿಪ್ರಾಯ ಏನಂದ್ರೆ ಹಿಂದಿನಿಂದ ನಡ್ಕೊಂಡು ಬಂದಿದೆ, ಅದೇ ಮುಂದುವರಿಸಿ ಅಂತ ಹೇಳ್ತಾ ಇದ್ದಾರೆ. ನ್ಯಾಯಾಲಯದ ಆದೇಶ ಇದ್ರು. ಹೌದು, ನ್ಯಾಯಾಲಯದ ಆದೇಶ ಇದ್ರು ಕೂಡ ನಮ್ಗೆ ಶಿಕ್ಷಣ ಬೇಕು, ಶಿಕ್ಷಣದ ಜೊತೆ ಹಿಜಾಬ್ ಕೂಡ ಬೇಕು. ನಾವು ಕೂಡ ಈ ಶಾಲೆಯಲ್ಲಿ ಕಲ್ತವ್ರು, ನಾವು ಶಾಲೆಯಲ್ಲಿ ಕಲಿಯುವಾಗ ನಾವು ಸ್ಕಾರ್ಫ್ ಹಿಜಾಬ್ ಹಾಕೊಂಡು ಬಂದೇ ಶಿಕ್ಷಣವನ್ನ ಕಲಿತಿದ್ದೇವೆ. ಇಲ್ಲಿ ಇರ್ತಕ್ಕಂತ 99% ಮಕ್ಕಳು ಇದು ಮುಸ್ಲಿಂ ಮಕ್ಕಳು, ಇದು ಮುಸ್ಲಿಂ ಶಾಲೆ, ಉರ್ದು ಶಾಲೆ. ಸೊ ಆ ಕಾರಣದಿಂದಾಗಿ ಇಲ್ಲಿ ಹಿಜಾಬ್ ಅಥವಾ ಸಮವಸ್ತ್ರ ಇಂತಹ ವಿವಾದಗಳನ್ನ ಪ್ರಾರಂಭಿಸಬಾರದು. ಇದು ನಾವೆಲ್ಲರೂ ಕಲಿತ ಶಾಲೆ, ನಮ್ಮ ಮಕ್ಕಳು ಕೂಡ ಈಗ ಶಾಲೆ ಕಲಿತಾರೆ. ಒಂದ್ ವೇಳೆ ಹಿಜಾಬ್ಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಮಕ್ಕಳನ್ನು ಶಾಲೆಗೆ ಕಳಿಸುದಿಲ್ಲ ಅಂತ ಪೋಷಕರ ಅಭಿಪ್ರಾಯ. ಓಕೆ, ಮಾಹಿತಿಗೆ ಧನ್ಯವಾದಗಳು ಸಂತೋಷ್ ಅವರೇ.